ಪ್ರತಿಷ್ಠಿತ ಕಾರು ಮಾರಾಟ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ರೆನಾಲ್ಟ್ ಮಂಗಳೂರು ವತಿಯಿಂದ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ರೆನಾಲ್ಟ್ ಕ್ಯೂಟ್ ಕಿಡ್ ಕಾಂಟೆಸ್ಟ್ 2K21 ಅನ್ನು ಆಯೋಜಿಸಿದ್ದು, ಇದರ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವು ಕೂಳೂರಿನಲ್ಲಿರುವ ರೆನಾಲ್ಟ್ ಕಾರ್ ಶೋರೂಂನಲ್ಲಿ ನಡೆಯಿತು. ರೆನಾಲ್ಟ್ ಮಂಗಳೂರು ಲಕ್ಷಾಂತರ ಕಾರು ಪ್ರಿಯರ ನೆಚ್ಚಿನ ಶೋರೂಮ್ ಆಗಿದೆ. ಈಗಾಗಲೇ ತಮ್ಮ ಗ್ರಾಹಕರಿಗಾಗಿ ಅನೇಕ ಕಾಂಟೆಸ್ಟ್ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 5 ವರ್ಷಗಳಿಂದ ರೆನಾಲ್ಟ್ ಕ್ಯೂಟ್ ಕಿಡ್ ಕಾಂಟೆಸ್ಟ್ ಅನ್ನು ಆಯೋಜಿಸುತ್ತಾ ಬಂದಿದ್ದು, ಪುಟಾಣಿ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸುವಲ್ಲೂ ಯಶಸ್ವಿಯಾಗಿದ್ದಾರೆ. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಆನ್ಲೈನ್ ಮೂಲಕ ಕ್ಯೂಟ್ ಕಿಡ್ ಕಾಂಟೆಸ್ಟ್ ಅನ್ನು ಆಯೋಜಿಸಿದ್ದು, ಇದೀಗ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವು ನಗರದ ರೆನಾಲ್ಟ್ ಕಾರ್ ಶೋರೂಂನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಇದೇ ವೇಳೆ ರೆನಾಲ್ಟ್ ಕಾರ್ ಶೋರೂಂನ ನಿರ್ದೇಶಕರಾದ ಅರುಣ್ ಮೆಂಡಿಸ್ ಅವರು ಮಾತನಾಡಿ, ಕಳೆದ 5 ವರ್ಷಗಳಿಂದ ಪುಟಾಣಿ ಮಕ್ಕಳಿಗಾಗಿ ಕ್ಯೂಟ್ ಕಿಡ್ ಕಾಂಟೆಸ್ಟ್ ಅನ್ನು ಆಯೋಜನೆಯನ್ನ ಮಾಡಿಕೊಂಡು ಬರ್ತಿದ್ದೇವೆ. ಗ್ರಾಹಕರು ಕೂಡ ನಮಗೆ ತುಂಬಾ ಬೆಂಬಲವನ್ನ ನೀಡುತ್ತಿದ್ದಾರೆ. ರೆನಾಲ್ಟ್ ಕ್ಯೂಟ್ ಕಿಡ್ ಕಾಂಟೆಸ್ಟ್ನಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಅಭಿನಂದನೆಗಳು ಎಂದು ಹೇಳಿದ್ರು. Today is a great occasion. We have this Renault Cute Kid contest for the last 5 years. Every year we organize these events so that the talents in the children can come out and we become a stage for their growth and also for their development. I should especially thank the sales team, especially Rizwan. He is a man of vision and always promotes these activities, and it's nice to see all of you coming here in the short notice and participating in this event. ಇದೇ ವೇಳೆ ಪುಟಾಣಿ ಮಕ್ಕಳು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ವಿಜೇತ ಪುಟಾಣಿಗಳಿಗೆ ಬಹುಮಾನವನ್ನ ಗಣ್ಯರು ವಿತರಿಸಿದ್ರು. ಇನ್ನು ರೆನಾಲ್ಟ್ ಕ್ಯೂಟ್ ಕಿಡ್ ಕಾಂಟೆಸ್ಟ್ಗೆ ಸುಮಾರು 1,000 ಮಂದಿ ಪುಟಾಣಿಗಳು ಭಾಗವಹಿಸಿದ್ದಾರೆ. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮ್ಯಾಕ್ಸ್ ಮೆಂಡಿಸ್, ನ್ಯಾನ್ಸಿ ಮೆಂಡಿಸ್, ರೆನಾಲ್ಟ್ ಕಾರ್ ಶೋರೂಂನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಥುನ್ ಚೌಟರ್, ನಿಧಿ ಮಿಥುನ್ ಚೌಟರ್, ಜೆನಿಫರ್ ಮೆಂಡಿಸ್, ರೆನಾಲ್ಟ್ ಕಾರ್ ಶೋರೂಂನ ಬಿಸಿನೆಸ್ ಹೆಡ್ ಮೊಹಮ್ಮದ್ ರಿಜ್ವಾನ್, HR ಮ್ಯಾನೇಜರ್ ಜೈದೀಪ್ ಆಮೀನ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾನ್ಯನ್, B4 ನ್ಯೂಸ್, ಮಂಗಳೂರು.